ಪುತ್ತೂರಿನಲ್ಲಿ ನಡೆದ ಮದನೂರ್ ಮಖಾಂ ಉರೂಸ್ ಕಾರ್ಯಕ್ರಮದಲ್ಲಿ ಸಚಿವ ಯುಟಿ ಖಾದರ್ ನೀಡಿರುವ ಹೇಳಿಕೆಯೊಂದು ಸಾಕಷ್ಟು ವೈರಲ್ ಆಗಿದೆಯಲ್ಲದೆ ಹಲವರ ಆಕ್ರೋಶಕ್ಕೂ ಕಾರಣವಾಗಿದೆ. ಸಚಿವ ರಮಾನಾಥ ರೈ ಉಪಸ್ಥಿತರಿದ್ದ ಕಾರ್ಯಕ್ರಮದಲ್ಲಿ ಯುವ ಜನಾಂಗಕ್ಕೆ ಮಾರ್ಗದರ್ಶನ ಮಾಡಿದ ಸಚಿವ ಖಾದರ್, ನಾನೊಂದು ಹಿಂದೂ ಧರ್ಮದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಹೋದಾಗ ಬಹುಶಃ ಬಹಳಷ್ಟು ದೂರ ನಿಂತು ಕತ್ತಲಲ್ಲಿ ಮೀಟಿಂಗ್ ಮಾಡಿದ್ದರು. ನಾನು ಹಿಂದೆ ಹೋಗಿದ್ದೇನೆ, ಈಗ ಕೂಡ ಹೋಗುತ್ತಿದ್ದೇನೆ, ಮುಂದೆ ಕೂಡ ಹೋಗುತ್ತೇನೆ. ಅದು ನನ್ನ ರಾಜಕೀಯ ಧರ್ಮ, ಸಂವಿಧಾನದ ಅನುದಾನ ಪಡೆದ ವಿಚಾರ. ನಮ್ಮಲ್ಲಿ ತಪ್ಪಾದರೆ ಸರಿ ಮಾಡಲು ಉಲಾಮಾಗಳಿದ್ದಾರೆ. ನಮ್ಮ ಯುವ ಜನಾಂಗ ಸೋದರತೆ, ಪ್ರೀತಿ, ವಿಶ್ವಾಸದಿಂದ ಜೀವನ ಸಾಗಿಸುವಂತಾಗಬೇಕು ಎಂದು ಸಚಿವ ಖಾದರ್ ಹೇಳಿದ್ದಾರೆ. ಫಾರಿನ್ ಇಲ್ಲೆಲ್ಲ ಡೋಂಗಿ ಮಾಡಿ ಫಾರಿನ್ಗೆ ಹೋಗ್ತಾನೆ, ನೀವು ನಮಗೆ ಕಲಿಸ್ತೇನೆ ಹೇಳಿ ಧರ್ಮ ಇರಬೇಕಂತೇಳಿ. ಬಹುಶಃ ಬಹಳಷ್ಟು ಇವತ್ತು ನಾನು ನೋಡಿದ್ದೇನೆ, ನಾನು ಹೇಳಿದ್ದೇನೆ, ನಾನು ಹಿಂದೆ ಕೂಡ ಹೋಗ್ತೇನೆ, ನಾನು ಹೀಗಲ್ಲಿ ಕೂಡ ಹೋಗ್ತೇನೆ, ನಾನು ಹಿಂದೆ ಮುಂದೆ ಕೂಡ ಹೋಗ್ತೇನೆ. ಅದಕ್ಕೆ ಜನ ಇದ್ದಾರೆ. ಈ ಲೋಫರ್ಗಿಂತ ನಾವು ಕಲಿಬೇಕಂತ ಏನು ಕೂಡ ಅಗತ್ಯ ಇಲ್ಲ. ಅದು ಬಹಳ ಸ್ಪಷ್ಟವಾಗಿ ನಾನು ಹೇಳಿದ ವಿಚಾರ ನಾನು ಹೇಳಿಕೊಳ್ತಾ ಯುವ ಜನಾಂಗ ಅತ್ಯಂತ ಪ್ರೀತಿ ವಿಶ್ವಾಸ. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದಂತೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿವೆ.